ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಸೊ ತುಂಬ ದಿನ ಆಯ್ತಲ್ಲ ಬ್ಲಾಗ್ ಹಾಕದೆ, 2-3 ದಿವಸ ಆಗಿರ್ಬೇಕು ಮೋಸ್ಟ್ಲಿ. ಸೊ ಬ್ಲಾಗ್ ಹಾಕಲಿಕ್ಕೆ ನನ್ನ ಮೊಬೈಲ್ ಸರಿ ಇಲ್ಲ, ನಿಮಗೆ ಗೊತ್ತಿದೆ ಆಲ್ರೆಡಿ. ನಾನು ಹೇಳ್ತಾನೆ ಇದ್ದೇನೆ, ಮೊಬೈಲ್ ಅಪ್ಡೇಟ್ ಕೊಟ್ಟು ಪ್ರಾಬ್ಲಮ್ ಆದಂತೆ ಸರ್ವಿಸ್ ಸೆಂಟರ್ಗೆಲ್ಲ ಹೋಗಿ ಕೇಳಿ ಆಯಿತು. ಸೊ 1 ವಾರದಲ್ಲಿ ಅಪ್ಡೇಟ್ ಆಗುತ್ತೆ ಅಂತ ಹೇಳಿದರು. ಆದರೂ ಕಷ್ಟಪಟ್ಟು ವೀಡಿಯೋ ಮಾಡ್ತಿದ್ದೇನೆ. 2-3 ಸತಿ ಕ್ಯಾಮರಾ ಆನ್ ಮಾಡೋದು, ಆಫ್ ಮಾಡೋದು ಆನ್ ಆ ಥರ ಮಾಡಿ ಲಾಸ್ಟಿಗೆ ಫೈನಲಿ ಒಂದು ಟೇಕ್ ತಗೊಳ್ತಿದ್ದೇನೆ. ಇವಾಗ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಮನೇಲಿ ಪೂಜೆ ಇತ್ತು, ಸಣ್ಣ ಒಂದು ಪೂಜೆ ಇತ್ತು, ಮತ್ತೆ ಆ ಟೆಂಪಲ್ಗೆಲ್ಲ ಹೋಗಿದ್ವಿ. ಸೊ ಕಂಪ್ಲೀಟ್ ಬ್ಲಾಗ್ ಅಲ್ಲಿ ನನ್ನ ಹಸ್ಬೆಂಡ್ ಫ್ಯಾಮಿಲಿಯನ್ನ ನೋಡ್ಬೋದು ನಿಮಗೆ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಅದಕ್ಕೆ ಮುನ್ನ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಫಸ್ಟ್ಲಿ ಎಲ್ಲರ ಹತ್ರ ಸಾರಿ ಕೇಳ್ತಾ ಇದ್ದೇನೆ, ಯಾಕಂತ ಹೇಳಿದರೆ ಡೈಲಿ ಬ್ಲಾಗ್ ಹಾಕ್ತೇನೆ ಅಂತ ಹೇಳಿ 2 ಡೇಸ್ ಆಯಿತು ಇವಾಗ ಬ್ಲಾಗ್ ಹಾಕದೆ. ಎಸ್, ಇದೆಲ್ಲ ನನ್ನ ಫ್ಯಾಮಿಲಿ, ಅಂದರೆ ಹಸ್ಬೆಂಡ್ ಫ್ಯಾಮಿಲಿ, ನನಗೂ ಫ್ಯಾಮಿಲಿ ಅಲ್ವಾ. ಸೊ ಇವರು ಕಿಟಿ ಅಂತ ಇವರಿಗೆ ಹೊಸದಾಗಿ ನೇಮ್ ಇಟ್ಟಿದ್ದೇನೆ. ಯಾಕಂತ ಹೇಳಿದ್ರೆ ಅವ್ರು ನಗ್ತಾ ಇರ್ತಾರೆ ಜಾಸ್ತಿ, ತುಂಬ ಎಂಜಾಯ್ ಅವರು. ಇದೆಲ್ಲ ನೋಡಿ ಅಜ್ಜ ಹಿರಿಯರೆಲ್ಲ ಜಾಸ್ತಿ ಇದ್ರು. ಇದು ಹೊಸೊಬ್ರು ನನ್ನ ವ್ಲಾಗಿಗೆ ನನಗೆ ಅಕ್ಕ ಆಗ್ತಾರೆ ಅವರೆಲ್ಲ. ಸೊ ನೆಕ್ಸ್ಟ್ ನಾವು ಟೆಂಪಲ್ಗೆ ಹೋದ್ವಿ, ಸುಬ್ರಹ್ಮಣ್ಯ ಟೆಂಪಲ್, ಮತ್ತೊಂದು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋದ್ವಿ. ಅಂದರೆ ಅಲ್ಲೇ ಗುಂಡ್ಯದ ಹತ್ರ ಸಿಕ್ತು ಅಂತ ಹೇಳಿ ಅಲ್ಲಿಗೆ ಹೋದ್ವಿ ನಾವು. ಸೊ ಅಲ್ಲಿಯ ಒಂದಷ್ಟು ವೀಡಿಯೋಸ್ಗಳಿವೆ. ಅದಕ್ಕಿಂತ ಮುಂಚೆ ನಾವು ಗುಂಡ್ಯದಲ್ಲಿ ಸ್ಟಾಪ್ ತಗೊಂಡು ಕಾಫಿ ಕುಡಿಲಿಕ್ಕೆ ಅಂತ ಹೋದ್ವಿ. ಲಚ್ಚಿಗೆ ಕೂಡ ಹಸಿವಾಗ್ತಾ ಇತ್ತು, ಅಲ್ಲಿ ತನಕ ನಿದ್ದೆ ಮಾಡಿದ್ಲು. ಸೊ ನಿದ್ದೆಯಿಂದ ಇದ್ದ ತಕ್ಷಣ ಅವಳಿಗೆ ಹಸಿವಾಗತ್ತಲ್ವ, ಸೊ ಹಾಗಾಗಿ ಅವಳಿಗೆ ಹೊಟ್ಟೆಗೆ ತಿನ್ನಿಸ್ತಾ ಸೊ ವಿಡಿಯೋ ಕಂಟಿನ್ಯೂ ಮಾಡ್ತಾ ಹೋದೆ. ಅಂದರೆ ನನ್ನ ಅತ್ತಿಗೆಯ ಮಗಳು ವಿಡಿಯೋ ಕ್ಯಾಪ್ಚರ್ ಮಾಡಿದ್ಲು. ಮೊಬೈಲ್ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು, ಆದರೂ ವಾಯ್ಸ್ ಕೊಡ್ತಾ ಇದ್ದೇನೆ. ಅಲ್ಲಿ ವಾಯ್ಸ್ ಕೊಡಲಿಕ್ಕೆ ಆಗಲಿಲ್ಲ, ಯಾಕಂತ ಹೇಳಿದರೆ ಮೊಬೈಲ್ ಪ್ರಾಬ್ಲಮಿಂದಾಗಿ ವಾಯ್ಸ್ ಕೂಡ ಕೇಳಿಸ್ತಾ ಇಲ್ಲ, ಆ ಥರ ಆಗಿತ್ತು. ನೆಕ್ಸ್ಟ್ ನಾವು ಅದೇ ದೇವಸ್ಥಾನಕ್ಕೆ ಹೋದ ನಂತರ ಅಲ್ಲಿ ಒಂದು ನದಿ ಇತ್ತು, ಅಲ್ಲಿಗೆ ಹೋದ್ವಿ ನದಿ ಹತ್ರ. ಸೊ ಅಲ್ಲಿ ಒಂದಷ್ಟು ವೀಡಿಯೋಸ್ಗಳನ್ನು ಕ್ಯಾಪ್ಚರ್ ಮಾಡಿಕೊಂಡು, ಆ ನದಿ ತುಂಬ ಚೆನ್ನಾಗಿತ್ತು ಆಯಿತಾ. ಕುಮಾರಧಾರ ನದಿ, ಅದು ನಮ್ಮ ಉಪ್ಪಿನಂಗಡಿಯಿಂದಲೇ ಹೋದಂಥ ನದಿ. ತುಂಬ ಚೆನ್ನಾಗಿತ್ತು ಪ್ಲೇಸ್ ಮಾತ್ರ. ಸೊ ಹಾಗಾಗಿ ನಾನು ಅಲ್ಲಿ ಮಾತಾಡಿದೆಲ್ಲ ಇಂಥ ಸಹ ಕೇಳಲಿಲ್ಲ. ಸೊ ಹಾಗಾಗಿ ನಾನು ವಾಪಸ್ ವಾಯ್ಸ್ ಕೊಡ್ತಾ ಇದ್ದೇನೆ. ಮತ್ತು ಅಲ್ಲಿ ಹೋದ್ವಿ, ಒಂದಷ್ಟು ಫೋಟೋಸ್ಗಳನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು. ಸೊ ನಮ್ಮ ಪಯಣ ಮತ್ತು ಸುಬ್ರಹ್ಮಣ್ಯದತ್ತ ಸಾಗಿರುವಂಥದ್ದು ನೋಡ್ಬೋದು. ಇಲ್ಲಿ ಫುಲ್ ಸೀನರಿ ಅಂತೂ ಸಖತ್ತಾಗಿತ್ತು. ನಡ್ಕೊಂಡು ಹೋಗೋದು ಮಾತ್ರ ಈ ಬಿಸಿಲಿಗೆ ತುಂಬ ಕಷ್ಟ ಆಯ್ತಾ. ಕಲ್ಲಲ್ಲ, ಫುಲ್ ಕಲ್ಲು. ಲಚ್ಚಿಗೆ ಸ್ವಲ್ಪ ನದಿ ಹತ್ರ ನಾನು ಲಚ್ಚನ್ನು ಕರ್ಕೊಂಡು ಹೋಗಿದ್ದು ತುಂಬ ಕಡಿಮೆ. ಬೀಚ್ ಹತ್ರ ಒಂದ್ಸಲ ಕರ್ಕೊಂಡು ಹೋಗಿದ್ದು, ಅವಳಿಗೆ ಭಯ ಆಗಿತ್ತು. ಸೊ ಹಾಗಾಗಿ ಒಂದ್ಸಲ ನದಿಯನ್ನು ತೋರಿಸುವ ಅಂತ ಹೇಳಿ ನದಿ ಹತ್ರ ಹೋದ್ವಿ. ನದಿ ಹತ್ರ ಇಲ್ಲಿಕ್ಕೆ ಸ್ವಲ್ಪ ಗಲೀಜು ಆಯಿತು, ಯಾಕಂತ ಹೇಳಿದರೆ ನೀರು ಸ್ವಲ್ಪ ಅಷ್ಟು ಸ್ವಚ್ಛವಾಗಿರಲಿಲ್ಲ. ಸೊ ಹಾಗಾಗಿ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ವಿ. ಇಲ್ಲಾಂದರೆ ನೀರು ಸಿಕ್ಕಿದ್ರೆ ನಾನು ಇಳಿಯದೆ ಇರುವವಳೆ ಅಲ್ಲ. ಸೊ ಆದರೂ ನಾನು ಆ ಒಂದು ನೀರಿನ ಸಿಚುವೇಶನ್ ನೋಡಿ ಅದಕ್ಕೆ ಇಳಿಲಿಲ್ಲ ಅಷ್ಟೇ. ಸೊ ನೆಕ್ಸ್ಟ್ ಅದೇ ದೇವಸ್ಥಾನಕ್ಕೆಲ್ಲ ಹೋದ್ವಿ. ಸೊ ನನಗೆ ಅಲ್ಲಿ ವಿಡಿಯೋ ಮಾಡುವಂತ ಆಗಲಿಲ್ಲ, ದೇವಸ್ಥಾನ ಅಲ್ವಾ. ಸೊ ಹಾಗಾಗಿ ಬೇಡ ಅಂತ ಆಯಿತು. ಜಸ್ಟ್ ಅಲ್ಲಿ ಹೋದ್ವಿ. ಇವರು ನೋಡಿ ಕಿಟಿ ನಾನು ಹೇಳಿದೆ ಅಲ್ವಾ ಆಗಲೇ, ನಗಡ್ತಾನೆ ಇರೋದು. ಅವರ ಅಪ್ಪ, ಅವರು ಹಿಂದೆ ಇದ್ದಾರಲ್ವ ಅವರು. ತುಂಬ ಜನ ಇದ್ದರು, ಬಟ್ ಅವರನ್ನೆಲ್ಲ ನನಗೆ ವಿಡಿಯೋದಲ್ಲಿ ತರಲಿಕ್ಕೆ ಆಗಲಿಲ್ಲ. ಮುಂಚಿನ ದಿವಸ ತುಂಬ ಜನ ಇದ್ರು ಆಯಿತಾ. ನಾನು ಅವ್ರ ಹತ್ರ ಕ್ಲೋಸ್ ಆದದ್ದೇ ಮರು ದಿವಸ. ಸೊ ಹಾಗಾಯಿತು. ತುಂಬ ಎಷ್ಟು ಜಾಲಿ ಗೊತ್ತಾ, ಹಸ್ಬೆಂಡ್ ಫ್ಯಾಮಿಲಿ ಕೂಡ. ನಂಗೆ ಗೊತ್ತಿರಲಿಲ್ಲ ಇವರು ಸುನಿ ಅಣ್ಣ ಅಂತ. ಇವರ ಕೈಗೆ ನನ್ನ ಮಗಳು ಹೋಗ್ತಾನೆ ಇರಲಿಲ್ಲ, ಆದರೂ ಪಾಪ ಇಟ್ಕೊಂಡ್ರು. ಅವರಿಗೆ ಮಕ್ಕಳಂದರೆ ತುಂಬ ಇಷ್ಟ ಅಂತ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು. ಮಕ್ಕಳಂದರೆ ತುಂಬ ಇಷ್ಟ ಅವರಿಗೆ. ಸೊ ಹಾಗಾಗಿ ಲಚ್ಚವನ್ನು ಹಿಡ್ಕೊಂಡಿದ್ರು. ತುಂಬ ಟ್ರೈ ಮಾಡಿ ಮತ್ತೆ ಹೋದವಳು. ಎಸ್, ನಮ್ಮ ಗಾನುಪುಟ್ಟನನ್ನು ನೋಡಿದ್ರಲ್ವಾ, ಅವಳ ಹತ್ರ ಒಂದು ಹಾಯ್ ಮಾಡಿಸಿದೆ. ನೆಕ್ಸ್ಟ್ ಆ ಕಡೆ ಹೋದರೆ ಫುಲ್ ಮತ್ತೆ ಎಲ್ಲ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದತ್ತ ಪಯಣವನ್ನು ಬೆಳೆಸಿದ್ವಿ. ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಆಗುತ್ತೆ, ಜಸ್ಟ್ ವಾಚ್. ನಾವು ಕುಕ್ಕೆ ಸುಬ್ರಹ್ಮಣ್ಯ ಆದಿಗೆ ಬಂದಿದ್ದೇವೆ. ಈಗ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ. ಆಗ ನಾವು ಆದಿ ಸುಬ್ರಹ್ಮಣ್ಯಕ್ಕೆ ಹೋದ್ದು, ಈಗ ಕುಕ್ಕೆ ಸುಬ್ರಹ್ಮಣ್ಯ. ಆಲ್ಮೋಸ್ಟ್ ಕತ್ತಲಾಗ್ತಾ ಬಂತು. ಕಿಟಿ ಇದ್ದಾರೆ, ಕಿಟಿ
ಅವರಿಗೆ ಕಿಟಿ ಕಿಟಿ ಬರೋದಕ್ಕೆ ಹಿನ್ನೆಲೆ ಅಂತ ಹೇಳ್ತೇನೆ ಆಯ್ತಾ. ಓಯ್ ಮೆಲ್ಲ ಲಚ್ಚು ಲಚ್ಚು ಹಾಯ್ ಹಾಯ್ ಹಾಯ್. ಸುಬ್ರಹ್ಮಣ್ಯ ಟೆಂಪಲ್ಗೆ ಬಂದಿದ್ವಿ. ಸೊ ಈಗ ಇಲ್ಲಿಂದ ಕೂಡ ಹೊರಡುದು ಎಲ್ಲ ಇದ್ದಾರೆ ನೋಡಿ ಫ್ಯಾಮಿಲಿ. ಕತ್ತಲಾಗಿದೆ. ಇನ್ನು ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೇನೆ ವಿಡಿಯೋ. ಬಾಯ್. ತುಂಬಾ 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 ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಹಸ್ಬೆಂಡ್ ಫ್ಯಾಮಿಲಿ ಜೊತೆ ವ್ಲಾಗ್ ಮಾಡಿದ್ದು ಫಸ್ಟ್ ಟೈಮ್. ಅಂದ್ರೆ ಮನೆಯವ್ರ ಜೊತೆ ಮಾಡಿದ್ದೇನೆ, ಬರುವವರು ಇರ್ತಾರಲ್ವ, ಅಂದ್ರೆ ದೂರ ದೂರ ಫ್ಯಾಮಿಲಿಯಲ್ಲಿ ಇರ್ತಾರಲ್ವ, ಸೊ ಅವ್ರ ಜೊತೆ ಫಸ್ಟ್ ಟೈಮ್ ಮಾಡಿದ್ದು. ಅವ್ರ ಪೂಜೆಯಿಂದಾಗಿ ಎಲ್ಲರೂ ಮನೇಲಿ ಸೇರುವ ಹಾಗೆ ಆಯ್ತು. ತುಂಬಾ ತುಂಬಾ ಖುಷಿ ಆಯ್ತು. ತುಂಬಾ ಎಂಜಾಯ್ ಮಾಡಿದ್ದೆ. 3 ದಿನ ರಜೆ ಬೇರೆ ತಗೊಂಡಿದ್ದೆ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಡಿನ ಸಿಗೋಣ. ಬೈ, ಟೇಕ್ ಕೇರ್.